ಬಾಲಕಿ ಸನಿಕಾ. ಸನಿಕಾ ಅವರ ತಂದೆ ಜಗದೀಶ್ ಬಂಗೇರ ಅವರು ಬಂಟ್ವಾಳದ ಕಳ್ಳಿಗೆ ಗ್ರಾಮದವರು. ಮನೆ ಇರುವಂಥದ್ದು ಕಳ್ಳಿಗೆಯಲ್ಲಿ. ಅವರು ಕಳೆದ ಬಾರಿ ಕೂಡ ಈ ಒಂದು ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲೇ ತನ್ನ ಊರಿನ ಜನರ ಜೊತೆಗೆ ಸೇರಿಕೊಂಡು, ಜೊತೆಗೆ ಅವರೇ ಒಂದಷ್ಟು ಮುತುವರ್ಜಿ ವಹಿಸಿ ಜನರ ನಡುವೆ ಹೋಗಿ ಕಷ್ಟದಲ್ಲಿರುವವರಿಗೆ, ಸಂಕಷ್ಟದಲ್ಲಿರುವವರಿಗೆ ಕಿಟ್ ವಿತರಣೆ ಮಾಡುವಂಥದ್ದು, ಧೈರ್ಯ ಹೇಳುವಂಥದ್ದು, ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥದ್ದು, ಇಂಥೆಲ್ಲ ಕೆಲಸ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ರು. ಈ ವರ್ಷ ಕೂಡ ಮತ್ತೆ ಅಂಥ ಒಂದು ಈ ಒಂದು ದುರಿತ ಕಾಲವನ್ನು ನಾವು ಎದುರಿಸುವ ಸಂದರ್ಭದಲ್ಲಿ ಅವರು ಸುಮ್ಮನೆ ಮನೆಯಲ್ಲಿ ಕುಳಿತಿಲ್ಲ. ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಹೌದು ಜಗದೀಶ್ ಬಂಗೇರ ಅವರು. ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೂಡ, ಮತ್ತೆ ಒಬ್ಬ ಏನು ಜನರ ನಡುವೆನೇ ಸದಾ ಏನು ಓಡಾಡಿಕೊಂಡು ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸ್ತಾ ಇರುವವರು. ಈ ಬಾರಿ ಕೂಡ ಮತ್ತೆ ಜನರ ಏನು ಊರಿನ ಜನರಿಗೆ ಎಲ್ಲೆಲ್ಲಿ ಕಷ್ಟ ಇದೆ, ತುಂಬಾ ಕಷ್ಟಪಡುವಂಥ ಬಡ ಕುಟುಂಬಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ, ಅವರನ್ನು ಹುಡುಕಿ ಅವರಿಗೆ ನೆರವು ಕೊಡುವಂಥದ್ದು, ಆಹಾರ ಅಥವಾ ದವಸ ಧಾನ್ಯವನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಆಸ್ಪತ್ರೆಗೆ ಕೊಂಡು ಹೋಗುವಂಥದ್ದು, ಜೊತೆಗೆ ಇವೆಲ್ಲದರ ಜೊತೆಗೆ ಜನರಿಗೆ, ತನ್ನ ಊರಿನ, ತನ್ನ ಗ್ರಾಮದ ಜನರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ಹೇಳುವಂಥದ್ದು, ಏನು ಕೊರೋನಾ ಗೆಲ್ಲೋಣ, ಜೊತೆಗೆ ಬಿ ಪಾಸಿಟಿವ್ ಅಂತ ಇಂತಹ ತುಂಬಾ ಜನರನ್ನು ನಾವು ಮಾತಾಡಿಸ್ಲಿಕ್ಕೆ ಇದ್ದೇವೆ. ಇವತ್ತು ಜಗದೀಶ್ ಬಂಗೇರ ಅವರು ಮತ್ತು ಅವರ ಪುತ್ರಿ ಸನಿಕಾ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಜಗದೀಶ್ ಬಂಗೇರ ಅವರನ್ನು ಮಾತನಾಡಿಸುವ ಮೊದಲು ಪುಟ್ಟ ಬಾಲಕಿ ಸನಿಕಾ ಜೊತೆಗೆ ಮಾತಾಡಬೇಕು. ಸನಿಕಾ, ಈಗ ಸ್ಕೂಲ್ಗೆಲ್ಲ ರಜೆ ಅಲ್ವಾ? ಈಗ ನಿನ್ನ ಫ್ರೆಂಡ್ಸ್ ಅಥವಾ ನಿನ್ನ ಅಕ್ಕಪಕ್ಕದವರು, ನೇಬರ್ಸ್, ಇವರೆಲ್ಲ ಮೊದಲೆಲ್ಲ ನೀನು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದದ್ದು, ಇವಾಗ ಇಂಥ ಏನು ಈಗ ಯಾರು ಕೂಡ ಹೋಗ್ಬಾರ್ದು, ಆಚೀಚೆ ಹೋಗ್ಬಾರ್ದು ಅಂತೆಲ್ಲ ಸ್ವಲ್ಪ ಎಲ್ಲ ಹೇಳ್ತಾರಲ್ವಾ? ಸೊ ನೀನು ನಿನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಯಾವ ರೀತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀಯ, ಎಂತ ಮಾಡ್ತೀಯ, ಆಟ ಆಡ್ಲಿಕ್ಕೆ ಹೋಗ್ತೀಯಾ ಇಲ್ವಾ, ಏನ್ ಮಾಡ್ತಾ ಇದ್ದಿ? ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿ? ಆಮೇಲೆ ವಾಟ್ಸಪ್ ಕಾಲ್ ಮಾಡ್ತಿ? ಯಾರ ಜೊತೆಗೆಲ್ಲ ಮಾತಾಡ್ತಿ? ಯಾರು ನಿನ್ನ ಕ್ಲೋಸ್ ಫ್ರೆಂಡ್ ಯಾರು? ಅದಿತಿ. ಎಲ್ಲಿ ಅವಳ ಮನೆ? ನೇಬರ್. ಓಕೆ. ಆಮೇಲೆ ನೆಕ್ಸ್ಟ್ ಫ್ರೆಂಡ್ ಯಾರು? ಸಿಂಚನ. ಅವಳ ಜೊತೆಗೆ ಕೂಡ ವಾಟ್ಸಪ್ ಕಾಲ್ ಅಲ್ಲೇ ಮಾತಾಡ್ತಿ. ಇದು ಸನಿಕಾ, ಈಗ ಡ್ಯಾನ್ಸ್ ಎಲ್ಲ ಮಾಡ್ಲಿಕ್ಕಿಲ್ಲಲ್ಲ, ಈಗ ಇನ್ನು ಮನೆಯಲ್ಲೇ ಡ್ಯಾನ್ಸ್ ಮಾಡೋದಾ? ಆನ್ಲೈನ್ ಕ್ಲಾಸ್ ಇದೆಯಾ? ಯಾರು ಸುಧೀರ್ ಸರ್ ಹೇಳಿ ಕೊಡ್ತಾರಾ? ಓಕೆ 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 ಓಕೆ. ಎಷ್ಟು ಗಂಟೆ ಇರುತ್ತೆ ಆನ್ಲೈನ್ ಕ್ಲಾಸ್ ಡ್ಯಾನ್ಸ್? ಅದು ಈಗ ಚಾಲೆಂಜಸ್ ಉಂಟು, ಅದರಲ್ಲಿ ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ. ಚಾಲೆಂಜ್ ಇದೆ, ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ. ಸುಮ್ಮನೆ ಕುತ್ಕೊಂಡಿಲ್ಲ ನೀವು? ಗುಡ್ ಲಕ್ ಕ್ವಿನ್ಸ್ನವರು ಅಲ್ವಾ? ಏನು ಎಷ್ಟು ಡ್ಯಾನ್ಸ್ ಮಾಡಿ ನೀನು ಕಳಿಸಿಕೊಟ್ಟೆ ವಿಡಿಯೋ? 4. ಯಾವ್ದೆಲ್ಲ? ಒಂದೊಂದು ಲೈನ್ ಹಾಡು ಅಥವಾ ಏನಾದ್ರು ಡ್ಯಾನ್ಸ್, ಏನ್ ಸೀಕ್ವೆನ್ಸ್ ಅಂತ ಹೇಳು. ಯಾವೆಲ್ಲ ಡ್ಯಾನ್ಸ್? ಫಸ್ಟ್ ರಾಬರ್ಟ್ ಮೂವಿ ಸಾಂಗ್ ಮಾಡಿದ್ದಿ. ಓಕೆ. ಮತ್ತೆ ದಿಲ್ಬರ್. ಓಕೆ. ವೈ ವೈ ಅಂತ. ಓಕೆ. ಮೆಲ್ಲು ಸೀರೆ ಸವಿಗಾನ. ಓಕೆ 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 ಓಕೆ. ಯಾವುದು ನಿಮಗೆ ತುಂಬಾ ಇಷ್ಟ ಆಯ್ತು? ಮೆಲ್ಲು ಸೀರೆ ಸವಿಗಾನ. ಓ ಹೌದಾ? ಯಾಕೆ? ನಿನ್ನ ಇಷ್ಟದ ಹಾಡಿರ್ಬೋದಲ್ವಾ? ಈಗ ತಂದೆ ಅವರು ಆಚೆ ಈಚೆ ಎಲ್ಲ ಓಡಾಡ್ತಾ ಇರ್ತಾರೆ ಅಲ್ವಾ? ಕಷ್ಟದಲ್ಲಿರುವವರು ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದು, ಫುಡ್ ಕಿಟ್ ಕೊಡುವಂಥದ್ದು, ಇಂತೆಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ ತಂದೆ, ಹೌದಾ? ತುಂಬಾ ಜನ ಪೇರೆಂಟ್ಸ್ ಮನೆಯಲ್ಲೇ ಕುತ್ಕೊಂಡಿದ್ದಾರೆ, ಗೊತ್ತುಂಟ ನಿನಗೆ? ಅದೇ ನಿನ್ನ ತಂದೆ ಈಗೆಲ್ಲ ಮನೆ ಊರಿನ ಸುತ್ತ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಏನ್ ಹೇಳ್ತಿ? ತಂದೆ ಈ ರೀತಿ ಎಲ್ಲ ಬೇರೆಯವರಿಗೆ ಹೋಗಿ ಹೆಲ್ಪ್ ಮಾಡುವಂಥದ್ದು, ಕಷ್ಟದಲ್ಲಿದ್ದವರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು, ಇಂಥ ಎಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಏನ್ ಹೇಳ್ತೀನಿ ನೀನು? ಹೆಲ್ಪ್ ಮಾಡ್ತಾರೆ ಅಂತ ನಿಂಗೆ ಖುಷಿ ಅಲ್ವಾ? ನಿಂಗೆ ಭಯ ಆಗುದಿಲ್ಲ? ಕೊರೋನಾ ಉಂಟು ಅಂತ ಯಾವಾಗಲೂ ಟಿವಿಯಲ್ಲೆಲ್ಲ ಕೊರೋನಾ ಅಂತಲೇ ಹೇಳ್ತಾ ಇರ್ತಾರೆ, ಭಯ ಆಗುದಿಲ್ವಾ? ಆಗ್ತದೆ. ಹೋಮ್ ಸೇಫ್ಟಿ. ಓಕೆ. ನಿನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತಿ? ಧೈರ್ಯದಿಂದ ಇರ್ಬೇಕಂತ ಹೇಳ್ತೀಯಾ? ಹೌದು. ಏನು ಹೇಳ್ತೀಯ ಅವರಿಗೆ? ಹೆದರ್ಬೇಡಿ ಅಂತ ಹೇಳ್ತೀನಿ ನೀನು. ವೆರಿ ಗುಡ್. ಮತ್ತೇನು ಹೇಳ್ತಿ? ಏನಾಗಲ್ಲ. ಸ್ಟೇ ಹೋಮ್. ಸ್ಟೇ ಸೇಫ್. ಮತ್ತೆ ಇದು ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಅಡ್ವೈಸ್ ಮಾಡೋದಿಲ್ಲ ನೀನು?
ವೇಸ್ಟ್ ಮಾಡಬೇಡಿ ಅಂತ. ಇಲ್ಲದ್ರೆ ಓದಿದೆಲ್ಲ ಕಳೆದ ವರ್ಷ ಓದಿದೆಲ್ಲ ಮರೆತು ಹೋಗ್ಬೋದಂತ ಅಲ್ವಾ? ನಾನು ಮನೆಯಲ್ಲಿ ಟೇಬಲ್ಸ್ ಎಲ್ಲ ಕಲ್ತೇನೆ. ಟೇಬಲ್ಸ್ ಕಲ್ತಿದ್ಯಾ ನೀನು? ಎಸ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ಆನ್ಲೈನ್ ಅಲ್ಲಿ ಬೇಗ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಂತ ಅನಿಸುದಿಲ್ಲ ನಿನಗೆ? ಆಗ್ತದೆ, ಜೂನಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ, ಈಗ ಗೊತ್ತಿಲ್ಲ. ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಸ್, ನೋಡ, ಜೂನ್ ಅಥವಾ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಆದಷ್ಟು ಬೇಗ ಆದ್ರೆ ಒಳ್ಳೇದಲ್ವಾ? ಇಡೀ 1 ವರ್ಷ ರಜೆಯಲ್ಲೇ ಹೋಗ್ಲಿಲ್ವಾ? ಇಡೀ ಅಷ್ಟು 1 ವರ್ಷ ಎಲ್ಲ ರಜೆ ಕೊಟ್ಟರೆ ಖುಷಿ ಆಗ್ತದ? ಇಲ್ಲ. ಖುಷಿ ಆಗುದಿಲ್ಲ, ಬೋರ್ ಆಗ್ತದೆ. ಸ್ಕೂಲ್ನ ಫ್ರೆಂಡ್ಸ್ ಅನ್ನು ಹೋಗಿ ಮೀಟ್ ಮಾಡ್ಬೇಕಲ್ವಾ? ಅವರ ಜೊತೆಗೇನೆ ಆಟ ಆಡಿದ್ರೆ ಖುಷಿ ಇರೋದು. ಶಾಲೆಯಲ್ಲಿ ಏನೆಲ್ಲ ಆಟ ಆಡ್ತೀರಿ ನೀವು? ಡಾಜ್ ಬಾಲ್. ಡಾಜ್ ಬಾಲ್? ಹಿಂಗೆ ಏನಾದರೂ ಆಟ ಆಡ್ತೀವಿ. ಫ್ರೀ ಟೈಮ್ ಇರುವಾಗ ಏನು ಮಾಡ್ತೀರಿ? ಫ್ರೀ ಟೈಮಲ್ಲಿ ಬುಕ್ಕಲ್ಲಿ ಏನಾದರೂ ಬರೆಕೊಂಡು ಡ್ರಾಯಿಂಗ್ ಮಾಡುವಂಥದ್ದು. ಮತ್ತೆ SOS. ನಿಂಗೆ ಯಾವ್ದು ಇಷ್ಟ ಶಾಲೆಯಲ್ಲಿ? ಯಾವ ಡ್ಯಾನ್ಸ್ ಮಾಡೋದಾ, ಡ್ರಾಯಿಂಗ್ ಮಾಡೋದಾ, ಆಟ ಆಡೋದಾ, ಡಾಸ್ ಬಾಲ್ ಆಡೋದಾ, ಫ್ರೆಂಡ್ಸ್ ಜೊತೆಗೆ ಮಾತಾಡೋದಾ? ಡ್ಯಾನ್ಸ್ ಇಷ್ಟನಾ? ಎಲ್ಲರೂ ಕಲಿಸಿಕೊಡ್ತೀಯಾ ಡ್ಯಾನ್ಸ್? ಇಲ್ಲ, ಅದು ಆಕ್ಟಿವಿಟಿ ಪೀರಿಯಡ್ ಇರ್ತದೆ. ಸ್ಯಾಟರ್ಡೆ. ಎಸ್, ಈಗ ಬೇಗ ಶಾಲೆ ಆರಂಭ ಆಗಲಿ ಅಂತ ನೀನು ಹೇಳೋದು ಅಲ್ವಾ? ಎಸ್, ಬೇಗ ಸ್ಕೂಲ್ ಓಪನ್ ಆಗಲಿ, ಫ್ರೆಂಡ್ಸ್ಗಳನ್ನೆಲ್ಲ ಒಮ್ಮೆ ಮೀಟ್ ಮಾಡುವ, ಒಮ್ಮೆ ಕ್ಲಾಸ್ ರೂಮಲ್ಲೇ ಸೇರುವ ಅಲ್ವಾ? ಎಷ್ಟು ಈ ವಾಟ್ಸಪ್ಪಲ್ಲಿ, ವಿಡಿಯೋ ಕಾಲಲ್ಲಿ, ಆನ್ಲೈನಲ್ಲಿ ಅಲ್ವಾ ಟೀಚರನ್ನು ಕೂಡ ಮೀಟ್ ಮಾಡೋದು. ಟೀಚರನ್ನು ಮೀಟ್ ಮಾಡ್ಬೇಕಂತ ಆಗೋದಿಲ್ವಾ? ಟೀಚರ್ ಕಾಲ್ ಮಾಡ್ತಾರೆ. ಆದರೆ ಅವರನ್ನು ನಿಮಗೆ ಡೈರೆಕ್ಟ್ ಆಗಿ ಒಮ್ಮೆ ಮೀಟ್ ಮಾಡಿದರೆ, ಅವರನ್ನು ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿದರೆ ಖುಷಿ ಆಗೋದಿಲ್ವಾ? ಹೌದು. ಎಸ್ 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 ಸರ್, ಜಗದೀಶ್ ಬಂಗೇರ ಅವರೇ, ಈಗ ನೀವು ಕಳೆದ ವರ್ಷ ಕೂಡ ನಮ್ಮ ಮಾಹಿತಿ ಪ್ರಕಾರ ಲಾಕ್ಡೌನ್ ಇದ್ದಾಗ ಕೂಡ ಸಾಕಷ್ಟು ಏನು ಜನರ ಪರವಾಗಿ ಕೆಲಸ ಮಾಡಿದವರು. ಈ ಬಾರಿ ಕೂಡ ಮಾಡ್ತಾ ಇದ್ದೀರಿ. ಜಗದೀಶ್ ಬಂಗೇರ ಅವರೇ, ಬಹುತೇಕ ಜನ ಮನೆ ಒಳಗಡೆ ಕೂತ್ಕೊಂಡು ಅಯ್ಯೋ ಭಾರಿ ಕಷ್ಟ ಸಂಕಷ್ಟ ಅಂತ ಹೇಳ್ತಾ ಇರುವಾಗ ನೀವೆಲ್ಲ ಈ ರೀತಿ ಜನರ ನಡುವೆ ಓಡಾಡ್ತೀರಲ್ಲ, ಏನು ಕಾರಣ, ಯಾಕೆ? ಮನೆಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಕೆಲಸ ಆಗುದಿಲ್ಲ ಅಂತ ಕಷ್ಟದಲ್ಲಿರುವವರನ್ನು ಸುರ ನೋಡ್ಬೇಕು. ನಮ್ಗೆ ಅದು ಚಿಕ್ಕದಿಂದಲೂ ಒಂದು ರೂಢಿಯಾಗಿದೆ. ಮನೆಯಲ್ಲೇ ಕಷ್ಟದಲ್ಲಿದ್ದವರು, ಅದರಿಂದ ಬೇರೆಯವರ ಕಷ್ಟ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದು ಕಷ್ಟ ಯಾರು ಪಡ್ಬಾರ್ದು ಅಂತ ಒಂದು ನಮ್ದು ಒಂದು ಆಸೆ. ನಮ್ದಲ್ಲಿ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾತ್ರ ನಾವು ಸಹಾಯ, ನಮ್ಮ ಬೇರೆಯವರ ಸಹಾಯ ಪಡ್ಕೊಂಡು ಇನ್ನೊವರು ಬೇರೆ ಬೇರೆ ದಾನಿಗಳಿಂದೆಲ್ಲ ಸಹಾಯ ಸಹಕಾರವನ್ನು ಸಂಗ್ರಹಿಸಿ ಒಬ್ಬನಿಂದ ಆಗ್ತದೆ ಅಂತ ಯಾವುದು ಹೇಳಿ ಇನ್ನೊಬ್ಬರಿಂದ ಸಹಕಾರ ನಮ್ಗೆ ಅಂದ್ರೆ ನಮ್ದು ಏರಿಯಾನೇ ನಮ್ದು ಮಾಜಿ ಮಂತ್ರಿ ಒಂದು ರಮಣತ್ರಯ ಅವರು, ನಮ್ಮ ಮನೆಯ ಪಕ್ಕ ನೇಬರು ಕೂಡ, ಅವರ ತುಂಬಾ ಸಹಕಾರ ನಮ್ಮ ಗ್ರಾಮಕ್ಕೆ. ಆದ್ರಿಂದ ಅವರ ಸಹಕಾರ ಪಡೆಯೋದು ನಾವು ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕಷ್ಟದವರಿಗೆ ಮನೆ ಕಟ್ಟುವುದಾಗ್ಲಿ, ಇನ್ನೊಂದು ಅವರಿಗೆ ಅದು ಆರೋಗ್ಯ ಸಮಸ್ಯೆ ಬಂದ್ರು ಹಾಸ್ಪಿಟಲ್ಗೆ ಒಂದು ಏನಾದ್ರು ಇನ್ಸೂರೆನ್ಸ್ ಮಾಡ್ಲಿಕ್ಕೆ, ಅದಕ್ಕೆ ಬಿಲ್ ಕಟ್ಟಲಿ, ಅದಕ್ಕೆ ಏನಾದ್ರೂ ಮಕ್ಕಳಿಗೆ ಶಾಲೆ ಫೀಸ್ಗೆ, ಅದಕ್ಕೆ ಮತ್ತೆ ಕೆಲಸ ಯಾರಿಗೆ ಒಂದು ಕೆಲಸ ಇಲ್ಲ ಒಂದು ಮಾಡಿಕೊಡಿ ಅಂತ ಹೇಳುವವರಿಗೆ ಹೆಲ್ಪ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ವಿ ಅವರ ಸಹಕಾರ. ಅವರ ಸಹಕಾರವನ್ನು ಬಳಸಿಕೊಂಡು, ಬೇರೆ ದಾನಿಗಳ ಸಹಕಾರವನ್ನು ಅಂದ್ರೆ ರಮಣಾತ್ರಯವರ ಸಹಕಾರವನ್ನು ಬಳಸಿಕೊಂಡು, ಮಾಜಿ ಮಂತ್ರಿಗಳು ಅವರ ಸಹಕಾರವನ್ನು ಬಳಸಿಕೊಂಡು, ಅವರ ನೆರವನ್ನು, ಅವರ ಇನ್ಫ್ಲೂಯೆನ್ಸ್ ಅನ್ನು ಬಳಸಿಕೊಂಡು ನಿಮ್ಮ ಗ್ರಾಮದ, ನಿಮ್ಮ ಪರಿಸರದವರಿಗೆ ಒಂದಷ್ಟು ಸಹಾಯ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಕೊರೋನಾ ಅಂತ ಭಯಂಕರ ಭೀತಿಯಾಗಿ ಟಿವಿಗಳೆಲ್ಲ ವಿಪರೀತ ಭೀತಿ ಎಬ್ಬಿಸಿ ಜನರನ್ನು ಕಂಗಾಲು ಮಾಡಿದೆ ಜಗದೀಶ್ ಅವರೇ. ಇಂಥ ಸಂದರ್ಭದಲ್ಲಿ ನೀವು ಧೈರ್ಯದಿಂದ ಓಡಾಡೋದು, ಈ ಧೈರ್ಯ ನಿಮ್ಮಲ್ಲಿ ಎಲ್ಲಿಂದ ಬಂದದ್ದು? ಭೀತಿ ಪಡಬಾರ್ದು. ಭೀತಿ ಪಟ್ಟರೆ ಯಾವ ಕೆಲಸನೂ ಆಗುದಿಲ್ಲ. ನಾವೊಂದು ಇದೆಲ್ಲ ಸಾಂಕ್ರಾಮಿಕ ರೋಗ ಎಷ್ಟು ಬಂದು ಹೋಗಿದೆ, ಇದೊಂದು ಆ ತರನೇದೊಂದು ರೋಗ. ಸ್ವಲ್ಪ ಜಾಗ್ರತೆ ನಮ್ದು ಅಂದ್ರೆ ಜಾಗ್ರತೆ ಮುಖ್ಯ. ಜಾಗ್ರತೆ ಮಾಡಿದ್ರೆ ಏನೂ ಆಗುದಿಲ್ಲ, ನಾವು ಜಾಗ್ರತೆ ಮಾಡ್ಲೇಬೇಕು. ಇನ್ನೊಂದು ಸ್ವಲ್ಪ ಸಭೆ ಸೇರೋದು ಅದು ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಸಹಾಯ ಮಾಡುವವರು ಏನು ಕಷ್ಟದಲ್ಲಿದ್ದವ್ರಿಗೆ ಅದು ನಾವು ಮುಂದೆ ಹೋಗಿ ಮಾಡಲೇಬೇಕು. ಈ ಕಷ್ಟ ಟೈಮಲ್ಲಿ ಮಾಡಿದ್ರೆ ಮತ್ತೆ ಯಾವಾಗ ಮಾಡೋದು? ಎಕ್ಸಾಕ್ಟ್ಲಿ. ಇಂಥ ಕಷ್ಟ ಕಾಲದಲ್ಲಿ ನಾವು ನನ್ನ ಊರಿನ, ನನ್ನ ಪ್ರದೇಶದ ಜನರಿಗೆ, ಅವರ ನೆರವಿಗೆ ಬರದಿದ್ದರೆ ಇನ್ಯಾವಾಗ ಬರುವುದು? ನಿಮ್ಮ ಜೊತೆಗೆ ಯಾರೆಲ್ಲ ಸೇರ್ತಾರೆ ಜಗದೀಶ್ ಅವರ? ನಮ್ದೊಂದು ಕಲ್ಲಿ ಗ್ರಾಮ ಯುವಕ ಸಂಘ ಉಂಟು. ಕಲ್ಲಿಗೆ ಗ್ರಾಮ ಯುವಕ ಸಂಘ. ಹೌದು, ಅದರ ಸಂಘ
ಕೆಲವು ಸಂಘದಲ್ಲಿ ಇನ್ನು ಇದ್ದೇನೆ. ಹ್ಮ್. ಸಂಸ್ಕೃತಿ ಸೇವಾ ಪ್ರತಿಷ್ಠಾನ ಅಂತ ಉಂಟು, ಮತ್ತೆ ಒಂದು ಯಕ್ಷಮಿತ್ರರು ಅಂತ ಉಂಟು, ಈಶ್ವರ ಸೇವಾ ಸಮಿತಿ ಒಂದು, ಮೂಕಾಂಬಿಕಾ ಕೃಪಾ ಶ್ರೀಮ ಭಜನಾ ಮಂದಿರ, ಅದರಲ್ಲಿ ಎಲ್ಲ ಒಂದೊಂದು ಸಂಸ್ಥೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಏನೇನು ಸಹಾಯ ಬೇಕು, ಒಂದು ಮನೆ ಕಟ್ಟುವುದಾಗ್ಲಿ, ಒಂದು ಈ ಬಾರಿ ಏನೇನು ಮಾಡಿದ್ರೆ ಜಗದೀಶ್ ಅವರು? ಈ ಸರ್ತಿ ಒಂದು ಅಜ್ಜಿಗೆ ಮನೆಯದ್ದೆಲ್ಲ ಬಿದ್ದು ಹೋಗಿತ್ತು ಸ್ವಲ್ಪ. ಎಲ್ಲಿ? ಅದು ನಮ್ಮ ಮನೆ ಹತ್ರವೇ, ಹತ್ತಿರ ಒಂದು JC ಅವರೆಲ್ಲ ಅದರ ವಹಿಸ್ಕೊಂಡಿದ್ರು. JC ಬಂಟ್ವಾಳ ಅವರ ಜೊತೆಗೆ ನಾವು ಕೂಡ ಸೇರಿ, ನಾವು ಕಲ್ಲಿಗ್ರಾಮ ಯುವಕ ಸಂಘ ಎಲ್ಲ ಸೇರ್ಕೊಂಡು ಅವ್ರಿಗೆ ಮನೆಯದು ಮಾಡಿ ಎಲ್ಲ ರಿಪೇರಿ ಮಾಡಿ ಕೊಟ್ಟಿದ್ದೇವೆ. ಓಹೋ, ಮನೆಯ ಮಾಡು ರಿಪೇರಿ, ಚಾವಣಿ ರಿಪೇರಿ ಮಾಡಿ ಕೊಟ್ಟಿದ್ದೀರಿ. ದೊಡ್ಡ ತುಂಬಾ ಪುಣ್ಯದ ಕಾರ್ಯ. ಮತ್ತು ಇಂಥ ಸಂಕಷ್ಟ ಕಾಲದಲ್ಲಿ ಒಂದು ಕಡೆಯಿಂದ ಭಾರಿ ಮಳೆ ಬರ್ತಾ ಉಂಟು, ಅಂತ ಸಂದರ್ಭದಲ್ಲಿ ಮುಖ್ಯ ಅಲ್ವಾ? ಹೌದೌದು. ಅವ್ರು ಯಾರಿಲ್ಲ, ಒಬ್ಬರೇ ಹೆಂಗ್ ಸೇರೋದು, ಪ್ರಾಯದವರ ಅಜ್ಜಿ, ಅವರನ್ನು ಕಷ್ಟ ನೋಡಿ ನಿಜಕ್ಕೂ ಪುಣ್ಯದ ಕೆಲಸ. ಎಸ್, ಕೊರೋನಾ ಕಾಲದಲ್ಲಿ ಬಿ ಪಾಸಿಟಿವ್ ಆಗಿರೋದು ಇದು ನೋಡಿ. ಕೊರೋನಾ ಸಂದರ್ಭದಲ್ಲೇ ಎಸ್, ಲೋಕವೇ ಮುಚ್ಚಿ ಹೋಯ್ತು, ಬದುಕೇ ಮುಚ್ಚಿ ಹೋಯ್ತು, ಎಲ್ಲಾ ಕಡೆಯೂ ಸಂಕಷ್ಟ, ಎಲ್ಲ ಬಾಗಿಲುಗಳು ಮುಚ್ಚಿ ಹೋಯ್ತು ಅಂತ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಊರಿನಲ್ಲಿ, ನಾವು ನಮ್ಮ ಗ್ರಾಮದಲ್ಲಿ ಕಷ್ಟದಲ್ಲಿ ಇರುವವರಿಗೆ ಆಸರೆ ಆಗುವಂಥದ್ದು ಮತ್ತು ಧೈರ್ಯ ತುಂಬುವಂಥದ್ದು. ಈಗ ಜಗದೀಶ್ ಅವರೇ, ಆ ವೃದ್ಧ ಮಹಿಳೆಗೆ ನೀವು ಮನೆ ಕಟ್ಟಿ ಅಥವಾ ಮನೆಯನ್ನು ರಿಪೇರಿ ಮಾಡಿ ಕೊಟ್ರಿ. ಬಹುಶಃ ನೀವೆಲ್ಲ ಅಷ್ಟು ಜನ ಅವರ ಮನೆಗೆ ಹೋಗುದು ಬರುವುದನ್ನು ನೋಡುವಾಗಲೇ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಿರಬಹುದು. ಹೌದೌದು, ತುಂಬಾ ಧೈರ್ಯ ಬಂದಿದೆ. ಇಲ್ಲದ್ರೆ ಒಂದು ವೇಳೆ ಈ ಟೈಮಲ್ಲಿ ಇಂತ ಒಂದು ಕಡೆ ಯಾರಿಲ್ಲ ಅಂತ ಆಗ್ತದೆ. ಹೌದು, ನನ್ನ ಮನೆ ಬಾಗಿಲಿಗೆ ಬರುವ ಯಾರು ಇಲ್ಲ ಅಂತ ಅದೇ ಒಂದು ಫೀಲಿಂಗ್ ಬರ್ತದೆ ಅಲ್ವಾ? ನಂಗೆ ಯಾರಿಲ್ಲ, ಮೊದಲೇ ಯಾರಿಲ್ಲ, ಈ ಕಷ್ಟದ ಕಾಲದಲ್ಲೂ ಕೂಡ ಯಾರಿಲ್ಲ ಅಂತ ಒಂದು ಮನಸ್ಸಿಗೆ ಬಂದು ಇನ್ನೂ ನೊಂದು ಹೋಗ್ತಾರೆ. ಅಂತ ಟೈಮಲ್ಲಿ ನಾವು ಅವರಿಗೆ ಒಂದು ಗ್ರೂಪ್ ಬಂದಿದೆ. ಈಗ ಅವರಿಗೆ ಜೀವನೋತ್ಸವ ಖಂಡಿತ ಒಂದು ಕೆಲವು ವರ್ಷ ಆದ್ರೂ ಜಾಸ್ತಿ ಬದುಕು. ಹೌದು, ಮಲಗುವ ಈಗ ನೀರೆಲ್ಲ ಸೋರ್ತಾ ಇರುವಾಗ ಅವರು ತುಂಬಾ ಹೆದರಿಕೆ ಆಗ್ತದೆ. ಈಗ ಒಂದು ಆರಾಮವಾಗಿ ಸ್ವಲ್ಪ ತಿಂದಿದ್ದದ್ದು ತಿಂದ್ಕೊಂಡು ಮಲಗಬಹುದು, ಅದೊಂದು ನೆಮ್ಮದಿಯಲ್ಲಿ. ಹೌದು, ನೆಮ್ಮದಿಯ ನಿದ್ದೆ ಮಾಡ್ಬೋದು. ಒಂದು ವಯೋವೃದ್ಧರಿಗೆ ಬೇಕಾಗಿರೋದು ಈ ಟೈಮಲ್ಲಿ ಅದೇ ಅಲ್ಲ, ಏನಾದ್ರು ಆಹಾರ ಮತ್ತು ಒಂದು ನಿದ್ರೆ, ಮತ್ತೇನ್ ಬೇಕು ಅವರಿಗೆ, ಆರೋಗ್ಯ. ಅದೇ ನಾವು ಹೇಳುವಂಥದ್ದು ಬಿ ಪಾಸಿಟಿವ್ ಅಂತ ಹೇಳಿದ್ರೆ ಅದೇ, ಕಷ್ಟದಲ್ಲಿರುವವರ ಜೊತೆಗೆ ಹೋಗಿ ಒಡನಾಟ ಮಾಡಿ ಒಂದಷ್ಟು ಮಾತನಾಡಿ ಬಂದ್ರೆ ಅವರಿಗೆ ಧೈರ್ಯ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೊರೋನಪ್ಪ ಇದು ಯಾರು ಎಲ್ಲೂ ಕೂಡ ಹೋಗಬಾರದು, ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡ್ರೆ ಏನ್ ಮಾಡುದು ಅಲ್ವಾ? ಯಾರು ಯಾರನ್ನು ನೋಡಬಾರ್ದು, ಯಾರು ಯಾರನ್ನು ಮುಟ್ಟಬಾರ್ದು, ಯಾರು ಯಾರ ಹತ್ರನೂ ಹೋಗಬಾರ್ದು. ಹಾಗೆ ಮಾಡಿದ್ರೆ ಆಗುದಿಲ್ಲ ಅಲ್ವಾ? ಜೀವನವೇ ಅಲ್ಲ, ಆತರ ಮಾಡಿದ್ರೆ ಅದು ಜೀವನವೇ ಅಲ್ಲ. ಆತರ ಮಾಡಿದ್ರೆ ಜೀವನೇ ಅಲ್ವಾ? ಅಲ್ಲ. ನಾವು ನಮ್ಮ ಬಂಧು ಬಳಗವನ್ನು, ನಾವು ನಮ್ಮ ನೆರೆ ಅವರವರನ್ನು, ಅಥವಾ ನಾವು ನಮ್ಮ ಊರಿನವರನ್ನು ನಾವು ಅವರೇನು ಕಷ್ಟದಲ್ಲಿದ್ದಾರೆ, ಅಥವಾ ಕೊನೆ ಪಕ್ಷ ಕೋವಿಡ್ ಪಾಸಿಟಿವ್, ಕೊರೋನಾ ಪಾಸಿಟಿವ್ ಬಂತು, ಅವರನ್ನು ನಾವು ದೂರ ಮಾಡಿಬಿಟ್ರೆ ಮಾಡಬಾರ್ದು. ಏನ್ ಆಗುದಿಲ್ಲ, ಸುಮ್ಮನೆ ನಾವು ಹೆದರಿಕೆ ಮಾಡಿದ್ದಾರೆ ಅಷ್ಟೇ, ಹೆದರಿಕೆನೇ ಇಲ್ಲ. ಆದ್ರೆ ನಿಮ್ಮ ಊರಲ್ಲಿ ಕೊರೋನಾ ಬಂದವರಿಗೆಲ್ಲ ಧೈರ್ಯ ತುಂಬಿದೆ? ನಮ್ಮ ಅಷ್ಟೊಂದು ಬರ್ಲಿಲ್ಲ, ಆದ್ರೂ ಒಂದು 2 ಮನೆಗೆ ಬಂದಿದ್ದು ಧೈರ್ಯ ತುಂಬಿದ್ದೇವೆ. ಅವರಿಗೆ ಬೇಕಾದ ಏನೋ ಸಹಕಾರ ಕೊಟ್ಟಿದ್ದೇವೆ. ಅಂದ್ರೆ ಇದು ಸನಿಕಾ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೀನು ಅಲ್ವಾ? ಯಾರಾದ್ರೂ ಕಷ್ಟದಲ್ಲಿರುವಾಗ ಯಾರು ಕೂಡ ಅವ್ರ ಕಡೆಗೆ ಹೋಗದೇ ಇದ್ರೆ ಅವ್ರಿಗೆ ಬೇಸರ ಆಗುದಿಲ್ವಾ? ಬೇಸರ ಆಗ್ತದೆ. ಈಗ ನಿನ್ನ ಅಪ್ಪ ಹೇಳಿದ್ರು ನೋಡು, ಒಬ್ರು ಅಜ್ಜಿ ಇದ್ರು, ಕಷ್ಟದಲ್ಲಿದ್ರು, ಅವರಿಗೆ ನಾವು ಹೋಗಿ ಸಹಾಯ ಮಾಡಿದೆವು. ನಾವು ಕಳ್ಳಿಗೆ ಗ್ರಾಮ ಯುವಕ ಸಂಘದವರು, ಬಂಟ್ವಾಳ JC's ಕ್ಲಬ್ನವರೆಲ್ಲ ಹೋಗಿ ಸಹಾಯ ಮಾಡಿದೆವು ಅಂತ. ಒಳ್ಳೆ ಕೆಲಸ ಅಲ್ವಾ? ಹೌದು. ಒಂದು ವೇಳೆ ಅಜ್ಜಿ ಹತ್ರ ಯಾರು ಹೋಗದಿದ್ದರೆ ನಿನಗೆ ಬೇಸರ ಆಗ್ತಿರ್ಲಿಲ್ವಾ? ಆಗ್ತದೆ ಅಲ್ವಾ? ನಾವು ಯಾರಿಗಾದ್ರೂ ಆ ರೀತಿ ಕಷ್ಟದಲ್ಲಿರುವವರು ಅಥವಾ ಒಬ್ಬರೇ ಅಜ್ಜ ಅಥವಾ ಒಬ್ಬರೇ ಅಜ್ಜಿ ಇರುವವರನ್ನು ಬಿಟ್ಟಿರ್ಬೋದಾ? ಇಲ್ಲ. ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ ಸಹಾಯ ಮಾಡಬೇಕು, ಅವರಿಂದ ಪ್ರೀತಿಯಲ್ಲಿ ಮಾತಾಡ್ಬೇಕು ಅವ್ರ ಹತ್ರ ಅಲ್ವಾ? ಗ್ರ್ಯಾಂಡ್ ಮಾ ಹೌ ಆರ್ ಯು ಅಂತ ಕೇಳ್ಬೇಕು.
ಹಾ ಅಲ್ವಾ? ಹೌದು. ಅಜ್ಜಿ ನೀವು ಹೇಗಿದ್ದೀರಿ ಅಂತ ಕೇಳ್ಬೇಕು ಹಾ ಅಲ್ವಾ? ನೀನೆಲ್ಲ ಮಾತಾಡಿಸ್ತೀಯಾ ವಯಸ್ಸಾದವರಿಗೆಲ್ಲ? ಹಾ ಮಾತಾಡ್ತೇನೆ. ಮಾತಾಡಿಸ್ತೀಯಾ? ಹಾ ಗುಡ್ 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 ಗುಡ್. ನಾವರಿಗೆ ನಮಗಿಂತ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಹೌದು. ಅಲ್ವಾ? ನಿಮ್ ಶಾಲೆಯಲ್ಲಿ ಹೇಳ್ಕೊಡೋದಿಲ್ವಾ? ಹಾ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ಅಜ್ಜ ಅಜ್ಜಿ ಅವರಿಗೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಹೌದು. ಎಸ್. ನೀನ್ ಕೂಡ ಹೇಳ್ತೀಯಾ ರೆಸ್ಪೆಕ್ಟ್ ಕೊಡ್ಬೇಕಂತ? ಹಾ ಎಸ್ 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 ಎಸ್. ಇದು ಜಗದೀಶ್ ಅವರೇ, ಎಸ್ ಎಸ್ ಕಷ್ಟ ಊರಿಗೆ ಬಂದದ್ದು, ಜೊತೆಗೆ ಬೇರೆ ಬೇರೆ ಉದ್ದಿಮೆ ವ್ಯವಹಾರ ವ್ಯಾಪಾರ ಎಲ್ಲರಿಗೂ ಬಂದಿದೆ. ಈಗ ನೀವು ಕೂಡ ಏನು 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 ಮಾಡ್ತಾ ಇರುವಂತ ನಿಮ್ಮ ಉದ್ಯೋಗ ಉದ್ದಿಮೆಯಲ್ಲಿ ಕೂಡ ಸ್ವಲ್ಪ ಸಂಕಷ್ಟವೇ ಅಲ್ವಾ? ಈಗ ಬಂದಾಗಿದೆ ಸಾಧಾರಣ 1 ತಿಂಗಳಿಂದ ಕೆಲಸನೇ ಇಲ್ಲ ನಮ್ಗೆ. ಬಂದಾಗಿದೆ. ಆದ್ರೂ ನೀವು ಧೈರ್ಯದಿಂದ ಇದ್ದೀರಿ. ಈಗ ನಾವು ಧೈರ್ಯದಲ್ಲಿ ಇರ್ಬೇಕು, ಅದೇ ನಮ್ಗೆ ಆರೋಗ್ಯ. ನಾವು ಧೈರ್ಯ ಕಲ್ಕೊಂಡ್ರೆ ಅದು ನಮ್ಗೆ ಅನಾರೋಗ್ಯವೇ ಬರ್ತದೆ ಜಾಸ್ತಿ. ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿರ್ಬೇಕು. ಎಸ್, ನಾಳೆ ಒಳ್ಳೆಯ ದಿನ ಬರುತ್ತೆ, ಮತ್ತೆ ನಾನು ಯಥಾ ಪ್ರಕಾರ ನನ್ನ ಉದ್ದಿಮೆ ನನ್ನ ವ್ಯವಹಾರವನ್ನು ಮತ್ತೆ ನಾನು ಕಟ್ಟಿಕೊಳ್ತೇನೆ. ಅದು ಯಾವಾಗಲೂ ಕಟ್ಟಿಕೊಳ್ಬಹುದು ನಮ್ಗೆ ಆರೋಗ್ಯ ಇದ್ರಲ್ಲ. ಅದೆಲ್ಲವನ್ನು ಮತ್ತೆ ನಾವು ಸಾಧಿಸಬಹುದು. ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು ನಾವು ಎಲ್ಲರಿಗೂ. ಹೌದು 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 ಹೌದು. ನಾವು ಬಿಟ್ಟು ಅದು ಇರ್ತದೆ, ಅದರ ಒಟ್ಟಿಗೆ ಧೈರ್ಯ ತುಂಬಿಸ್ಬೇಕು ಎಲ್ಲರಿಗೂ. ಎಲ್ಲರೂ ಕೆಲವರು ಈ ರೋಗ ಬಂದ ಕೂಡಲೇ ಹೆದರಿಕೆಯಿಂದಲೇ ಕಂಗಾಲಾಗ್ತಾರೆ. ಹೌದು, ಭಯದಿಂದಲೇ ಕಂಗಾಲಾಗ್ತಾರೆ. ಹೌದು, ಅಂತವರಿಗೆ ನಾವು ಅಂತ ಕೆಲಸವನ್ನೇ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ನಿಮ್ಮ ಗ್ರಾಮ ಅಲ್ಲದೆ ಬೇರೆ ಬೇರೆ ಕಡೆಗೆ ಹೋಗ್ತೀರಾ ಇದು ಜಗದೀಶ್ ಅವರೇ? ಗ್ರಾಮ ಬಿಟ್ಟು ಹೆಚ್ಚಿಗೆ ಹೋಗುದಿಲ್ಲ, ಅದು ಹೋಗುವ ಪರಿಸ್ಥಿತಿ ಕೂಡ ಇಲ್ಲ. ಅದರಿಂದ ನಾವು ನಮ್ಮ ಗ್ರಾಮದಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅದು ಕೆಲಸ ಮಾಡ್ತೇವೆ. ನಮ್ಮ ಗ್ರಾಮದಲ್ಲೇ ಕೆಲಸ ಮಾಡುವಂತ ತುಂಬಾ ಇದೆ ಅಲ್ವಾ? ಹೌದು, ಪ್ರತಿನಿತ್ಯ. ಎಸ್, ಈಗ ನಿಮ್ಮ ತಂಡ ನೀವು ತುಂಬಾ ಸಂಘ ಸಂಸ್ಥೆಗಳ ಹೆಸರು ಹೇಳಿದ್ರಿ. ಅವರಲ್ಲಿ ಅವರಿಗೆಲ್ಲ ಈ ರೀತಿಯ ಒಂದು ಧೈರ್ಯ ಅಥವಾ ಒಂಥರ ಆತ್ಮವಿಶ್ವಾಸ ಮೂಡಿಸ್ಲಿಕ್ಕೆ ಏನು ಪ್ರೇರಣೆ, ಏನು ಕಾರಣ, ಎಲ್ಲಿಂದ ಬಂತು, ಏನ್ ಹೇಳ್ತೀರಿ? ಅಥವಾ ನೀವೆಲ್ಲ ಸ್ವಲ್ಪ ಗ್ರಾಮಾಂತರ ಪ್ರದೇಶದವರು, ಹಳ್ಳಿಯವರು, ಸ್ವಾಭಾವಿಕವಾಗಿ ಈ ಮಣ್ಣಿನ ಗುಣವೇ ಇರ್ತದೆ ಅಲ್ವಾ? ಚಿಕ್ಕಂದಿನಿಂದ ನಮಗೆ ಆ ತರವೇ ಬಂದಿದೆ, ಅದೇ ನಡ್ಕೊಂಡು ಹೋಗ್ತಾ ಇದೆ. ಈಗ ಯಾವ ಕಷ್ಟ ಬಂದ್ರು ಕೂಡ ನಾವು ನಾವು ಮುನ್ನುಗ್ತೇವೆ. ಸೊ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಲು ಕೊಡ್ತೇವೆ ಅಲ್ವಾ? ಹಾಗೆ ನಮಗೂ ಕೂಡ ಸಹಾಯ ಆಗ್ತಾರೆ. ನಾವು ಮಾಡಿದ್ರೆ ಇನ್ನೊಬ್ರು ನಮ್ಗೆ ಸಹಾಯ ಮಾಡ್ತಾರೆ. ನಾವು ಒಬ್ಬರು ಸಹಾಯಕ ನಿಂತರೆ ನಮಗೂ ಇನ್ನೊಬ್ರು ಸಹಾಯಕ ಹೇಳುವಂತ ಮಾತು ನೀವು. ಎಸ್ 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 ಎಸ್. ಯಾಕಂತ ಹೇಳಿದ್ರೆ ನಾವು ಕೆಲವು ಸಂದರ್ಭದಲ್ಲಿ ನೋಡಿದ್ದೇವೆ, ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ಕೊರೋನಾದ ಸಂದರ್ಭದಲ್ಲೇ ಕೆಲವರು ಪಾಪ ಏಕಾಂಗಿಗಳಾಗಿ ಬಿಟ್ಟದ್ದು, ಅನಾಥರಾಗಿ ಬಿಟ್ಟದ್ದು ಅಲ್ವಾ? ಸೊ ಇದನ್ನೆಲ್ಲ ನೋಡುವಾಗ ನೀವು ಮಾಡ್ತಾ ಇರುವಂತ ಕೆಲಸ, ನೀವು ಜನರ ನಡುವೆ ಇದ್ದುಕೊಂಡು ನೀವು ಮಾಡ್ತಾ ಇರುವಂತ ಕೆಲಸ ನಿಜಕ್ಕೂ ಒಂದು ಪ್ರೇರಣಾದಾಯಕವಾದಂತ ಕೆಲಸ. ಈಗ ನಿಮ್ಮ ಮಗಳು ಕೂಡ ಎಷ್ಟು ಧೈರ್ಯದಿಂದ ಇದ್ದಾಳೆ ನೋಡಿ. ಎಸ್, ಕೊನೆಯದಾಗಿ ನೀವು ಊರಿನ ಜನರಿಗೆ ಏನಾದರೂ ಹೇಳಬೇಕಂತ ಇದ್ರೆ ಒಂದು ಮಾತು ಹೇಳ್ಬೇಕು ನೀವು ಈ ಸಂದರ್ಭದಲ್ಲಿ, ಈ ಕಷ್ಟ ಕಾಲದಲ್ಲಿ, ಈ ದುರಿತ ಕಾಲದಲ್ಲಿ, ಈ ನೋವಿನ ಕಾಲದಲ್ಲಿ ಏನಾದರೂ ಒಂದು ಮಾತು ಹೇಳಬೇಕಂತ ಹೇಳಿದ್ರೆ? ಎಸ್, ಒಂದು ಕೊರೋನಾ ಅಂತ ಸಾಂಕ್ರಾಮಿಕ ರೋಗ ಇದೆ. ಈ ರೋಗಕ್ಕೆ ಎದುರುವಂತ ಕೆಲಸ ಯಾರು ಮಾಡಬಾರ್ದು. ಧೈರ್ಯದಿಂದ ಇದನ್ನು ಎದುರಿಸಿಕೊಂಡು ಮತ್ತೆ ಜಾಗ್ರತೆ ವಹಿಸಿ ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಂತಲೇ ಏನಿಲ್ಲ. ಇದು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಮ್ಗೆ ಬೇಕಾದಂತ ನಮ್ಮ ಮೊದಲಿಂದ ಒಂದು ಕಷಾಯ ಏನಾದ್ರು ಮಾಡ್ಕೊಂಡು ಕುಡಿದು ಅದಕ್ಕೆ ಬೇಕಾದ ಆಯುರ್ವೇದಿಕ್ ನಮ್ಮ ಮನೆಯಲ್ಲಿ ಮನೆ ಮದ್ದು ಇದಕ್ಕೆ ಉತ್ತಮ ಇದಾಗ್ತದೆ ಅಂತ ನನ್ನ ಅನಿಸಿಕೆ. ನಾವು ಕೂಡ ಮಾಡಿದ್ದೇವೆ, ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. ಏನಾದರೂ ಒಂದು ಕಷಾಯ ಮಾಡಿಕೊಂಡು ಲಿಂಬೆ ಏರ್ಸವ ಏನಾದ್ರು ಬಿಸಿನೀರು ಹೆಚ್ಚವಾಗಿ ಕುಡಿಬೇಕು. ಗ್ರಾಮೀಣ ಭಾಗದ ಯುವಕ ಜಗದೀಶ್ ಬಗ್ಗೇರ್ ಅವರು ಹೇಳ್ತಾ ಇದ್ದಾರೆ, ಹಳ್ಳಿಯವರು ಇವತ್ತು ಪೇಟೆಯವರು ಅದೆಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ.
ಸ್ವಲ್ಪ ಮೈ ಬಿಸಿ ಕಾಣಿಸಿಕೊಂಡರೆ ತಕ್ಷಣ ಹೋಗಿ ಆಸ್ಪತ್ರೆ ಬಾಗಿಲಲ್ಲಿ ನಿಂತುಕೊಂಡು ಅಯ್ಯೋ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಶೀಟ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಬಡಿತಾರೆ. ಅಂತ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜಗದೀಶ್ ಬಂಗೇರ ಅವರು ಹೇಳ್ತಾರೆ, ಎಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೆ ಮಧ್ಯೆ ಮಾಡಿಕೊಳ್ಳಿ, ಧೈರ್ಯದಿಂದ ಇರಿ, ಆತ್ಮವಿಶ್ವಾಸದಿಂದ ಇರಿ, ಖಂಡಿತಕ್ಕೂ ಏನೂ ಆಗೋದಿಲ್ಲ, ನಾವೆಲ್ಲ ಇಂಥ ಕಷ್ಟವನ್ನು ಇಂಥ ಜನಗಳನ್ನು ನೋಡಿ ಬಂದಿದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಹೇಳ್ತಾರೆ. ಇದು ಸನಿಕಾ, ನೀನು ಫ್ರೆಂಡ್ಸ್ಗೆ ಏನಾದರೂ ಹೇಳ್ಬೇಕಲ್ಲ, ಈಗ ತುಂಬ ಜನ ನೋಡ್ತಾ ಇರ್ತಾರೆ, ನೀನು ಫ್ರೆಂಡ್ಸ್ಗೆ ಹಾಯ್, ಓಕೆ, ಹೌ ಆರ್ ಯು, ಓಕೆ, ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ಬೇಕು ಹೇಳು, ನಿನ್ನ ಫ್ರೆಂಡ್ಸ್ ಏನ್ ಮಾಡ್ಬೇಕು, ಓದ್ಬೇಕಾ, ಡ್ಯಾನ್ಸ್ ಮಾಡ್ಬೇಕಾ, ಹಾಡು ಹೇಳ್ಬೇಕಾ, ಹೌದು, ಓದ್ಬೇಕಾ, ಬೇಗ ಶಾಲೆಗೆ ಬರ್ಬೇಕಾ, ಹೌದು, ಎಸ್ ವೀಕ್ಷಕರೇ, ಇದು ಕೊರೋನಾ ಬಿ ಪಾಸಿಟಿವ್ ವಿಚಾರ. ಅಂದ್ರೆ ನಾವು ಈ ಕಷ್ಟ ಕಾಲದಲ್ಲಿ ನಮ್ಮ ನಡುವೆ ದೊಡ್ಡ ದೊಡ್ಡ ನಾಯಕರುಗಳು, ಅವರ ಜೊತೆಗೆ ಎಲ್ಲ ಸ್ತರದ ಸಾಮಾನ್ಯ ವರ್ಗದ ಜನರುಗಳು, ಸಾಮಾನ್ಯ ಕಾರ್ಯಕರ್ತರುಗಳು, ದೊಡ್ಡ ದೊಡ್ಡ ಸೇವಾ ಸಂಘಟನೆಗಳ ನಡುವೆ ನಮ್ಮದೇ ಊರಿನ ಸಣ್ಣ ಸಣ್ಣ ಸೇವಾ ಸಂಘಟನೆಗಳು ಮತ್ತು ಪ್ರತಿಯೊಂದೊಂದು ಕುಟುಂಬಗಳು ಕೂಡ ಒಂದು ಧನಾತ್ಮಕವಾಗಿ ಆಲೋಚನೆ ಮಾಡಿಕೊಂಡು ಮತ್ತು ನಾವು ತುಂಬ ಆರೋಗ್ಯದಿಂದ ಇದ್ದೇವೆ ಮತ್ತು ನಾವು ನಮ್ಮ ಊರಿನ ನಮ್ಮ ನೆರೆಯ ಯಾವುದೇ ಜನ, ಯಾವುದೇ ಮನೆ ಮಂದಿ ಕಷ್ಟದಲ್ಲಿದ್ದಾಗ ಅವರ ಕಷ್ಟಕ್ಕೆ ಅಡಗಲಾಗ್ತೇವೆ ನಾವು ಅನ್ನುವಂಥ ಮನೋಭಾವನೆಯಿಂದ, ಅಂಥ ಒಂದು ಉದಾತ್ತ ಧ್ಯೇಯದಿಂದ ಜಗದೀಶ್ ಅವರು ತನ್ನ ಕಳ್ಳಿಗೆ ಗ್ರಾಮದಲ್ಲಿ ತನ್ನ ವ್ಯಾಪ್ತಿಯಲ್ಲಿ ತನ್ನ ಬೇರೆ ಬೇರೆ ಏನು ಯುವಕ ಮಂಡಳಿಗಳು, ಸಂಘಟನೆಗಳು, ಭಜನಾ ಮಂಡಳಿಗಳು ಇವೆಲ್ಲದರ ಜೊತೆಗೆ ಸೇರಿಕೊಂಡು ಕಾರ್ಯೋನ್ಮುಕ್ತರಾಗಿದ್ದಾರೆ. ಇಂಥ ನೂರಾರು ಜನ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಸೊ ಇಂಥವರೆಲ್ಲರ ಪ್ರೇರಣೆ, ಇಂಥವರೆಲ್ಲರ ಒಂದು ಕಾರ್ಯ ಚಟುವಟಿಕೆಯಿಂದಾಗಿ ಇನ್ನೂ ಕೂಡ ನಮ್ಮ ಸಮಾಜ ತುಂಬ ಜಾಗೃತಿ ಜೊತೆಗೆ ತುಂಬ ಆರೋಗ್ಯಕರವಾಗಿ ಮತ್ತು ಸಾಕಷ್ಟು ಧೈರ್ಯದಿಂದ ಇದೆ. ಇದಕ್ಕಾಗಿ ನಾನು ಹೇಳುವಂಥದ್ದು ಬಿ ಪಾಸಿಟಿವ್ ಅಂತದ್ದು. ಹಾಗಾಗಿ ನಾನು ನಿಮ್ಮನ್ನು ಕೂಡ ಆಹ್ವಾನ ಮಾಡ್ತೇನೆ. ಯು ಕ್ಯಾನ್ ಆಲ್ಸೋ, ನೀವು ಕೂಡ ಯಾರು ಕೂಡ ಬರಬಹುದು, ಮಾತನಾಡಿ ಕೊರೋನಾದ ಈ ಸಂದರ್ಭದಲ್ಲಿ ಊರ ಜನರಿಗೆ ನಾವು ಧೈರ್ಯ ತುಂಬುವ, ಇದು ನಮ್ಮ ಆದ್ಯತೆ ಆಗಲಿ, ನಮ್ಮ ಕರ್ತವ್ಯ ಆಗಲಿ. ಸೊ ಈ ಕ್ಷಣದಲ್ಲಿ ಈ ಹೊತ್ತಲ್ಲೇ ನಮ್ಮ ಜೊತೆಗೆ ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಜಗದೀಶ್ ಬಂಗೇರ ಅವರು ಮತ್ತು ಅವರ ಪುತ್ರಿ ಸನಿಕಾ, ಆಕೆ ಡ್ಯಾನ್ಸರ್, ಮಂಗಳೂರಿನ ಕುಡ್ಲಾ ಕ್ವೀನ್ಸ್ ತಂಡದ ನೃತ್ಯಪಟು, 6ನೇ ತರಗತಿಯಲ್ಲಿ ಓದ್ತಾ ಇರುವಂಥ ಸನಿಕಾ ಇವರಿಬ್ಬರು ಬಂದು ತುಂಬ ಖುಷಿಯಿಂದ, ತುಂಬ ಧೈರ್ಯ, ತುಂಬ ಲವಲವಿಕೆಯಿಂದ ಬಿ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅದಕ್ಕಾಗಿ ನಾನು ಸನಿಕಾ ಥ್ಯಾಂಕ್ ಯು ಹೇಳ್ತೇನೆ. ಥ್ಯಾಂಕ್ ಯು. ಇದು ಸರ್, ಇದು ಜಗದೀಶ್ ಬಂಗೇರ ಅವರೇ, ಪ್ರೀತಿಯ ಧನ್ಯವಾದಗಳು ನಿಮಗೆ. ಖಂಡಿತ ನಾವು ಜನರ ಪರವಾಗಿ ಜನರ ಜೊತೆಗೆ ಇರುವವರು ಜಗದೀಶ್ ಅವರೇ. ವೀಕ್ಷಕರೇ, ನಾನು ಜಗದೀಶ್ ಬಂಗೇರ ಮತ್ತು ಸನಿಕಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಬಿ ಪಾಸಿಟಿವ್ ಕಾರ್ಯಕ್ರಮವನ್ನು ಈಗ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಅನಂತರ ನ್ಯೂಸ್ ಆ್ಯಂಡ್ ವ್ಯೂಸ್ ಒಂದು 5-10 ನಿಮಿಷ ಮಾತಾಡಲಿಕ್ಕಿದೆ. ಈಗ ನಾನು ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್